ಜನರ ಬಳಿ ಚಿತ್ರತಂಡ ತಲುಪಬೇಕೆನ್ನುವ ದೃಷ್ಟಿಯಿಂದ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಚಿತ್ರತಂಡವು ಇತರ ಕಲಾವಿದರನ್ನು ಸೇರಿಸಿಕೊಂಡು ಇಂದು ಸಂಜೆ ಮೂಡಬಿದ್ರಿಯಲ್ಲಿ ರೋಡ್ ಶೋ ನಡೆಸಲಿದೆ ಎಂದು ಚಿತ್ರದ ನಾಯಕ ನಟ ವಿನೀತ್ ಹೇಳಿದ್ದಾರೆ. ಅವರು ಮೂಡಬಿದ್ರಿಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಚಿತ್ರಮಂದಿರಗಳಲ್ಲಿ ಜನರಿಂದ ತುಳು ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದ್ದು, ತುಳು ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಗಳೂರು ಸಹಿತ ನಮ್ಮ ದೇಶದ 6 ಕಡೆಗಳಲ್ಲಿ ಮತ್ತು ವಿದೇಶದ 11 ಕಡೆಗಳಲ್ಲಿ ಪ್ರೀಮಿಯರ್ ಶೋ ನೀಡಿದ ಹೆಗ್ಗಳಿಕೆಯನ್ನ ಹೊಂದಿದೆ. ಈ ಸಿನಿಮಾದಲ್ಲಿ ಅತ್ಯುತ್ತಮವಾದ ಸಂಗೀತವಿದ್ದು, ಅಸಂಬದ್ಧ ಸಂಭಾಷಣೆಯಿಲ್ಲದ ಉತ್ತಮ ಕಥೆಯೊಂದಿಗೆ ಸಿನಿಮಾವು ಮೂಡಿಬಂದಿದೆ ಎಂದು ಹೇಳಿದರು. ನಮ್ಮದಾದ ನಮ್ಮ ಜನಕ್ಲೆಗೆ ಒಂದು ನಿಖಿಲ ಮುಖಾಂತರ ಒಂದು ಸೊಲ್ಮೆ ಸಂದ ಒಂದು ತುಳು ಪಿಕ್ಚರ್ ಕೊರೋನಾದ ಬೊಕ್ಕ ಅವಳ ಒಂದು ಎಡ್ಡೆ ರೀತಿ ಮಲ್ತದಲ್ಲ ತುಳು ಪಿಕ್ಚರ್ ಜನ ಬರೋದಿದ್ದೆ ಪಂಪನ ಒಂದು ಕೋಟಿಗೆ ಒಂಚೂರು ಮಲ್ಲ ಬಜೆಟ್ದ ಪಿಕ್ಚರ್ 1.5 ಕೋಟಿ ಖರ್ಚು ಮಾಡ್ಕೊಂಡು ಮಲ್ದೆ ನಚ್ಚಿನ ಪಿಕ್ಚರ್. ಸೊ ಅಂಚಾದ ಜನಕ್ಲೆಗೆ ನನ್ನೆಲ್ಲ ಒಂದು ನಮ್ಮ ಇಲ್ಲದ ಒಂದು ಶೋಕದ ಪಿಕ್ಚರ್ ಬೈದ ಪಂಪುನ ನಮ್ಮ ಕರ್ತವ್ಯ. 5 ಬೊಕ್ಕ ತೂಪೆರ ತೂಪುಜೆರ ಅನ್ನೊಂದು ಅಕಲ ವಿಷಯ. ಬಟ್ ನಮ್ಮ ಅವು ಮಲ್ತಿಜಿಂದಾನ ಜನಗಳ ಕೈದಲ್ಲಿ ಪತ್ತಿಜಿಂದಾನ ನಮ್ಮನೆ ತಪ್ಪು ಒಂದು ಹಾಕು ಅಂತ ಸಿನಿಮಾ ಹೆಡ್ಡು ಬಂದು ಪುಗರ್ತ ಪಡೆ ಬೊಕ್ಕ ಇತ್ತ ಧೈರ್ಯ ಇಲ್ಲಿ ಬಾಕಿಲು ಕೊಟ್ಟು ನಿಮಗೆ ಬದ್ದು ಸಿನಿಮಾ ತೂಲೆ ಪಂಪು ನಂಚಿನ ಒಂದು ಕಾನ್ಫಿಡೆನ್ಸ್ ಜನಕ್ಕನ್ನು ನಮಕ್ ಕೊಡ್ತೇವೆ. ಇಂಗ್ಲೆಂಡ್ ಪ್ರತಿಯೊಂದು ತುಳುವೇರಿಲ್ಲ ಸೊಲ್ಮೆ ಸಣ್ಣ ಅವ್ರದ್ದು ಯಾಕಂಡ ಇತ್ತ ಎಂಕಲ್ನ ಪ್ರಚಾರ ಮಲ್ತಿಜಿನಲ್ಲ ಮಲ್ಲದು ಜನಕಲ್ನ ಬಾಯಿದು ಬಾಯಿ ಪ್ರಚಾರ ಐತ ಮಲ್ಲ ಶಕ್ತಿ ಊಲ ಇಜ್ಜಿನ್ ಬಂದಿಲ್ವಾ ಆ ಶಕ್ತಿ ನಮಗ್ ತೊಂದರೆ ಜನಗಳಿಗೆ ಇಂಗ್ಲೆಂಡ್ ಥ್ಯಾಂಕ್ಸ್ ಪಂಡ್ರೆ ಒಂದು ಅವಕಾಶ ರ್ಯಾಲಿ ಇತ್ತ ದಾದ ಅದನ್ನು ಬಂದಾಗ ಮಾತನೆಲ್ಲ ಬಾಯಿಡು ಪ್ರಶಂಸೆಗೆ ಪಾತ್ರ ಆಗ್ತದೆ ಅಂಚದ ಧೈರ್ಯ ನೀನು ಓಲ್ಕೋ ಕೊನೊಂದು ಪಾಡುಲಿ ತುಳುವೇರು ನೀನು ಉಪ್ಪು ಇರೋದು ಬಂದು ನಡೆಮುಟ ಜನಕ್ಕೂ ನಮಕ್ ಮಲ್ತು ಕೊಡ್ತೇವೆ. ಈ ನಿಟ್ಟಿಡ್ ಈ ಒಂದು ಸಿನಿಮಾ ಎಡ್ಡೆ ಸಿನಿಮಾನ ಪ್ರತಿಯೊಂದು ತುಳುವೆಲ್ಲ ತೂಡು ಅಂತ ಒಂದು ಕಾರಣಕ್ಕೋಸ್ಕರ ನಮ್ಮ ಹಳ್ಳಿ ಅಭಿಯಾನ ಎಲ್ಲ ಮಾಡ್ತೋದಿಲ್ಲ. ಬಹುಶಃ ಒಂದು ಹಳ್ಳಿಡು ಕೂಡ ಎಲ್ಲಿಯ ಹಾಲ್ ನಮ್ಮ ಬುಕ್ ಮಾಡ್ತದೆ ಐಕ್ ಎಲ್ಲಿ ಇಂಚಿನ ಬೋರ್ಡ್ ಐಕ್ ಪರದೆಯನ್ನು ಸೆಟ್ ಮಾಡ್ತದೆ ಒಂದು ಆತು ಸ್ಪೀಕರ್ಸ್ ಅನ್ನು ಪಾಡ್ದು ಜನಕ್ಲಿಗೆ ಥಿಯೇಟರ್ ತೂಪಿನ ಅಂಚಿನ ಆತು ಎಫೆಕ್ಟ್ ತಿಕ್ಕಿದ್ನಲ್ಲ ಒಂದು ಆತು ಸಿನಿಮಾ ತೂದು ಅದು ಖುಷಿ ಪಡೆಯೋ ನಂಚಿನ ಅವತ್ತಂದ್ರೆ ತುಳು ಚಿತ್ರನ ನನ್ನಾತು ಆಡಿಯನ್ಸ್ ಕ್ರಿಯೇಟ್ ಆಯ್ತು ಅಕ್ಲಿಗೆ ಅಭ್ಯಾಸ ಹಾಕು ನಮಗೆ ಟಾಕೀಸ್ ಬರಲಿಲ್ಲ ಚಾನ್ಸ್ ಇತ್ತು ಅಂಚಿನ ಒಂದು ಅಭಿಯಾನನ ನಮಗೆ ನನ್ನ ದುಂಬುದ ದಿನ ಮಲ್ಕೊಡೋದು ಬಂದು ನಮ್ಮ ಎಣ್ಣದ ಇನ್ನಿಟ್ಟಿಡ್ ಅವು ಮಲ್ಲ ಕಮರ್ಷಿಯಲ್ ಲಾಭ ಆಪುಜಾಯ್ ಬಂದಾಗ ಒಂದು ಹಳ್ಳಿಗೆ ನಮ್ಮ ಒಂದು ಗಾಡಿ ಮತ್ತೊಂದು ಫೋನಾಗನೆ ಒಂದು ಈತ್ ಡೀಸೆಲ್ ಖರ್ಚುಂಟು ಒಂದು ಈತ್ LED ಪತ್ತೊಂದು ಫೋನ್ ಐತೆ ಒಂದು ಜಾತಿ ಈತ್ 40 ಸಾವಿರ ಮಟ್ಟ ಐತೆ ರೆಂಟ್ ಹಾಕೊಂಡು ಒಂದು ಜಾತಿ ಸೌಂಡ್ ಸಿಸ್ಟಮ್ ಪಾಡು ಚೇರ್ ಪಾಡು ಟಿಕೆಟ್ ವ್ಯವಸ್ಥೆ ಮಾಡ್ಕೊಂಡು 5 ಕಾಸು ಏತು ಬರ್ಕೊಂಡು ಅದು ಅಡೆಗಡೆಗೆ ಹಾಕೊಂಡು ಪಂಪಿನೆಲ್ಲ ಇಂಗ್ಲಿಗೆ ಗೊತ್ತುಜಿ. ಬಟ್ ನೀನು ಕರೆಕ್ಟ್ ಒಂದು ಕ್ಯಾಲ್ಕುಲೇಷನ್ ನಮ್ಮ ಮಲ್ತದೆ ಜನಗಳಿಗೆ ಪಿಕ್ಚರ್ ಮುಟ್ಟಾವುದು ಐತೆ ಒಟ್ಟು ನಮಕ್ಕೆ ಮಲ್ತೇನೆ ಒಂಚೂರು ದಾದ ಅಲ್ಲ ಐತೆ ಎಕ್ಸ್ಪೆನ್ಸ್ ಪೂರ ಬರಡು ಅಂತ ವಿಷಯದ ಮೂಲಕ ನಮ್ಮ ಈ ಒಂದು ಅಭಿಯಾನ ಶುರು ಮಾಡ್ಕೊಂಡು ದುಂಬುದ ದಿನಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರತಂಡದ ಪ್ರಮುಖರು ಉಪಸ್ಥಿತರಿದ್ದರು.